ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಿಬ್ಬಂದಿ ಕರ್ತವ್ಯಡು ಉಪ್ಪುನಗನೆ 2018 ಮೃತಪಡೆಯಿನ ರಾಜೇಶ್ನ ಇಲ್ಲದಕ್ಲಿಗ್ 5 ಲಕ್ಷದ ಪರಿಹಾರದ ನಿಧಿನ ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಗುರುವಾರ ಒಪ್ಪಿಯಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಿಬ್ಬಂದಿ ರಾಜೇಶ್ ಅಬಕಾರಿ ಇಲಾಖೆಡು ತನ್ನ ಕರ್ತವ್ಯ ನಿಭಾಯಿಸುವುದನ್ನು ಕುರಿತು 2018 ದುರಂತ ಮರಣ ಪಡೆದಿದ್ದರು. ಕರ್ತವ್ಯಡು ಉಪ್ಪುನಗನೆ ಮರಣ ಪಡೆಯ ನಿರ್ದಾತ್ರ ರಾಜೇಶ್ನ ಇಲ್ಲದಕ್ಲಿಗ್ ಪರಿಹಾರ ಮೊತ್ತವಾದ 5 ಲಕ್ಷ ರೂಪಾಯಿನ ಒದಗಾವಡು ಪಣದ ಗೃಹರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಶಾಸಕರು ವೇದವ್ಯಾಸ್ ಕಾಮತ್ರಿನ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಾದಿದ್ದರು. ಸತತ 3 ವರ್ಷದ ಪರಿಶ್ರಮಡು ಈ ಪಣವು ಸಗಾಯನ ಇಲ್ಲದಕ್ಲಿಗ್ ದೆಪ್ಪಾದ ಕೊರಿಯರೆ ಸಾಧ್ಯ ಆತಂಡು. ತಾನು ರಾಜೇಶ್ವರಿನ ಅಪ್ಪೆಗೂ ಈ ಬಗೆಟ್ ಪ್ರಮಾಣಲ ಮಲ್ದಿದ್ದೆ. ಇತ್ತೆ 5 ಲಕ್ಷ ರೂಪಾಯಿದ ಪಣವು ಸಗಾಯ ಅರನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆತನ ಪಣದ ಶಾಸಕರು ವೇದವ್ಯಾಸ್ ಕಾಮತ್ ತಿಳಿಪಾಯರು. ಮಂಗಳೂರಿನಲ್ಲಿ ಗೃಹರಕ್ಷಕ ಮೆಟಲ್ ಸಂಖ್ಯೆ 819 ಗೃಹರಕ್ಷಕ ದಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀ ರಾಜೇಶ್ ಇವರು ಕರ್ತವ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಮೃತಪಟ್ಟಿದ್ದು, ಆ ಮೃತಪಟ್ಟಂಥ ವ್ಯಕ್ತಿಗೆ ಸರ್ಕಾರದಿಂದ ಪರಿಹಾರಧನ ಒದಗಿಸಿಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಗೃಹರಕ್ಷಕ ದಳದ ಜಿಲ್ಲೆಯ ಕಮಾಂಡೆಂಟ್ ಮತ್ತು ಸಂಪೂರ್ಣ ಅವರ ತಂಡ ಸರ್ಕಾರಕ್ಕೆ ಪ್ರಸ್ತಾವನೆ ಮತ್ತು ಮನವಿಯನ್ನು ಸಲ್ಲಿಸಲಾಗಿತ್ತು. ತದನಂತರ ಅದು ಗೃಹರಕ್ಷಕ ದಳದಿಂದ ಅವನು ಸೇವೆಯನ್ನು ಸಲ್ಲಿಸ್ತಿರುವಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವನು ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜೇಶ್. ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಆ ಒಂದು 5 ಲಕ್ಷ ರೂಪಾಯಿ ದೊರಕಿಸಿಕೊಡ್ಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಗೃಹರಕ್ಷಕ ದಳದ ರಾಜ್ಯ ಸರ್ಕಾರದಿಂದ, ಅದೇ ರೀತಿಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಅಬಕಾರಿ ಆಯುಕ್ತರು ಮತ್ತು ಅಬಕಾರಿ ಸಚಿವರ ಸಹಕಾರವನ್ನು ಪಡ್ಕೊಂಡು 5 ಲಕ್ಷ ರೂಪಾಯಿಯನ್ನು ಅವರಿಗೆ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾವು ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡಿ ನಮ್ಮ ಸರ್ಕಾರ, ನಮ್ಮ ಗೃಹರಕ್ಷಕ ದಳ, ಅದೇ ರೀತಿ ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ಅವರಿಗೆ 5 ಲಕ್ಷ ರೂಪಾಯಿ ಅವರ ತಾಯಿ ರಾಜೇಶ್ ಅವರ ತಾಯಿ ಅವರು ಈಗಾಗಲೇ ಮೃತಪಟ್ಟಾಗ ಅವರಿಗೆ ಮದುವೆ ಆಗದ ಇರುವಂಥ ಸಂದರ್ಭದಲ್ಲಿ ಅವರ ನಾಮಿನಿಯಾಗಿ ಅವರ ತಾಯಿಗೆ 5 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಸರ್ಕಾರದ ವತಿಯಿಂದ ಬರುವ ಹಾಗೆ ಮಾಡಿದ್ದೇವೆ. ಭಾಳಷ್ಟು ಸಲ ಬೆಂಗಳೂರಿನಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಅಬಕಾರಿ ಕಮಿಷನರಿಗೆ ನಾನು ಅಭಿನಂದನೆಗಳನ್ನು ಕೊಡ್ತೇನೆ. ಅವರ ವಿಶೇಷವಾದ ಪ್ರಯತ್ನ, ಈ ಹಿಂದೆ ಕಮಿಷನರ್ ಆಗಿದ್ದವರು ಲೋಕೇಶ್, ಈಗಿನ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥ ಗೌರವಾನ್ವಿತ, ಈ ಹಿಂದೆ ಅವರು ಇಡಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗಳಾಗಿರುವಂಥವರು, ಈಗ ಕಮಿಷನರ್ ಆಗಿ ನಮ್ಮ ಅಬಕಾರಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅದಲ್ಲದೆ GC ಅವರು ಕೂಡ ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕಮಾಂಡರ್ ಆಗಿ ಮತ್ತು ಇವರ ತಂಡ ವಿಶೇಷವಾಗಿ ಇದರ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟು, ಆ ದಾಖಲೆಗಳಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೂ ಕೂಡ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನು ಕೊಡಬೇಕು ಅಂತ ಹೇಳುವಾಗ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು ನನಗೆ ಇದರಿಂದ ಒಂದು ಅನುಭವಗಳು ಸಿಕ್ಕಿದಂಥದ್ದಾಗಿದೆ. ಹಾಗಾಗಿ ನಾನು ಚುನಾವಣೆ ಸಂದರ್ಭದಲ್ಲಿ ಈ ತಾಯಿ ಹತ್ರ ಹೋಗಿ ನಾನು ಮತಯಾಚನೆ ಮಾಡುವಾಗ ನಾನು ಅವ್ರಿಗೆ ಹೇಳಿದೆ, ಅವರು ಎಲ್ಲ ವಿಚಾರಗಳನ್ನು ಹೇಳಿದರು. ಅದರ ನಂತರ ಹೇಳಿದ ನಂತರ ಅವರು ಹೇಳಿದರು, ನನ್ನ ಈ ರೀತಿಯ ಕಷ್ಟ ಸಮಯದಲ್ಲಿ ನನಗೆ ಯಾರಿಲ್ಲ, ನಾನು ಮತ್ತು ನನ್ನ ಮಗಳಿದ್ದೇವೆ ಮತ್ತು ನನ್ನ ಒಬ್ಬ ಮಗ ಇದ್ದಾನೆ, ಅವನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಒಂದು ಸರ್ಕಾರದಿಂದ ಸವಲತ್ತನ್ನು ಅದು ಸಿಗುವಂಥ ಪರಿಹಾರಧನವನ್ನು ದೊರಕಿಸಿಕೊಡಬೇಕು ಅಂತೇಳಿ ಕಣ್ಣೀರು ಹಾಕಿದರು. ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೆ, 100ಕ್ಕೆ 100 ನಾನು ದೊರಕಿಸಿಕೊಡ್ತೇನೆ, ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಅಂತೇಳುವಂಥ ಮಾತನ್ನು ಅವರಿಗೆ ಕೊಟ್ಟು, ತದನಂತರ ನಾನು ಸರ್ಕಾರದ ಆದೇಶ ಬಂದ ನಂತರ ಬೆಂಗಳೂರಿನಿಂದ ನಮ್ಮ ಇಲಾಖೆಯ ಮುಖಾಂತರ ನಾನು ಇವರ ಮನೆಗೆ ಒಪ್ಪಿಸಬೇಕು ಅಂತೇಳಿ ತಕ್ಷಣ ಅಲ್ಲಿಂದ ಆ ಆರ್ಡರ್ನ ನಾನೇ ಕೈಯಲ್ಲಿ ಡೆಲಿವರಿ ತಗೊಂಡು ಗೃಹರಕ್ಷಕ ದಳದವರಿಗೆ ಮತ್ತು ನಮ್ಮ ಕಾರ್ಪೊರೇಟ್ರಿಗೆ ಹಾಕಿ, ಅವರ ಮನೆಗೆ ಹೋಗಿ ಅದರಂಥ ಕಾರ್ಪೊರೇಟರ್ಗಳಿಗೆ ಮತ್ತು ನಮ್ಮ ಪಾರ್ಟಿಯ ಪ್ರಮುಖರಿಗೆ ಹಾಕಿ ಅವರ ಮನೆಗೆ ಹೋಗಿ ಆದೇಶವನ್ನು ತೋರಿಸಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದೆ. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ನಿರಂತರವಾಗಿ ನನಗೆ ಇದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾಯಿದ್ರು. ಇದೆಲ್ಲದರ ಪ್ರಯತ್ನ ಏನು ಅಂತ ಹೇಳಿದರೆ, ಇವತ್ತು ಒಂದು ಜನಪ್ರತಿನಿಧಿಯಾಗಿ ಈ ರೀತಿಯ ಕಷ್ಟದಲ್ಲಿರುವಂಥ ತಾಯಿಗೆ ಕಣ್ಣೀರಿಸಿ ಒರೆಸಿದೆ ಅಂತ ಹೇಳುವಂಥ ಮನಸ್ಸಿಗೆ ಒಂದು ನೆಮ್ಮದಿ ನನಗಿದೆ. ಹಾಗಾಗಿ ಶಾಸಕನಾಗಿ ಒಂದು ಕರ್ತವ್ಯದ ರೂಪದಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಹಾಗಾಗಿ ಅವರಿಗೆ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ
ನಾನು ವಿಶೇಷವಾಗಿ ಇನ್ನಷ್ಟು ಆ ಭಗವಂತ ಶಕ್ತಿ ಕೊಡಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಆಗಲಿಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ಬಂದಂಥ ಮೊತ್ತ ಪ್ರಯೋಜನ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅವರ ತಾಯಿಗೆ ಮತ್ತು ಅವರ ಮಕ್ಕಳ ಕುಟುಂಬದವರಿಗೆ ಮತ್ತು ಇದರ ಪರವಾಗಿ ಪ್ರಯತ್ನಪಟ್ಟಂಥ ಎಕ್ಸೈಸ್ ಮಿನಿಸ್ಟ್ರಿಗೂ ಎಕ್ಸೈಸ್ ಕಮಿಷನರಿಗೂ ಮತ್ತು ಎಕ್ಸೈಸ್ನ DC ಮತ್ತು ನಮ್ಮ ಜಿಲ್ಲೆಯ ಕಮಾಂಡೆಂಟ್ ವಿಭಾಗದ ಕಮಾಂಡರ್ ಮತ್ತು ಅವರ ತಂಡದವರಿಗೂ ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ಎಲ್ಲರಿಗೂ ನಾನು ಅವರ ಪ್ರಯತ್ನ ನನಗೆ ಸರಿಸುಮಾರು 25 ಬಾರಿ ಆದರೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನಿತರ ಡಿಪಾರ್ಟ್ಮೆಂಟ್ಗಳಿಗೆ ಹೋಗುವಾಗೆ ಮಾಡಿದ್ದು ಈ ಒಂದು ಕಾರಣ. ಹಾಗಾಗಿ ಒಟ್ಟು ಕೆಲಸ ಕಾರ್ಯಗಳಾದಂಥ ಸಂತೋಷ ನನಗೂ ಇದೆ. ಅವರ ಕುಟುಂಬದವರಿಗೆ ಹೇಳಿದಂಥ ಮಾತನ್ನು ಉಳಿಸ್ಕೊಂಡ ದೃಷ್ಟಿಯಲ್ಲಿ ನನ್ನ ಪ್ರಯತ್ನ ಈಡೇರಿಸಿತು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೇಳ್ತಾ ಅವರಿಗೆ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೀನಿ. ಶಾಸಕರು ವೇದವ್ಯಾಸ್ ಕಾಮತ್ರೆಗ್ ರಾಜೇಶ್ವರನ ಅಪ್ಪೆ ಶ್ರೀಮತಿ ಸುಶೀಲಾ ಬೊಕ್ಕ ಇಲ್ಲದಕ್ಲು ತಂಕ್ಲೆಗ್ ಮಲ್ತಿ ಸಹಾಯಗ್ ಶಾಲ್ ಪಾರ್ದು ಅಭಿನಂದಿಸಾಯರು. ತಂಕ್ಲೆ ಇಲಾಖಾ ಸಿಬ್ಬಂದಿ ರಾಜೇಶ್ವರನ ಮರಣಗ್ ನ್ಯಾಯ ಒದಗಾವಡು ಪನ್ಪಿನ ನಿಟ್ಟಿಡ್ ತಂಕ್ಲೆ ಪ್ರಯತ್ನ ಮಲ್ತದ ಇಂದಕ್ಕೆ ಶಾಸಕರು ದಿಂಜ ಪೊನೆತೆರು ಅಬಕಾರಿ ಸಚಿವರು ಇಲಾಖೆದಾಗುಲ್ಲ ಸಗಾಯ ಮಲ್ತದೇರು ಪಂಡದು ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತಿಳಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಮಂಗಳೂರು ಘಟಕದ ಗೃಹರಕ್ಷಕರಾದಂತಹ ರಾಜೇಶ್ ಅವರು ಕರ್ತವ್ಯದಲ್ಲಿದ್ದಾಗ 29/5/2018 ಮಂಗಳೂರಿನ ನಂತೂರು ಬಳಿ ಆಕಸ್ಮಿಕವಾದಂಥ ಅಪಘಾತದಲ್ಲಿ ಅಪಮೃತ್ಯುವನ್ನು ಹೊಂದಿರುತ್ತಾರೆ. ಅವರು ಕರ್ತವ್ಯದ ಸಮಯದಲ್ಲಿ ಅಪಮೃತ್ಯು ಹೊಂದಿರುವ ಕಾರಣದಿಂದ ಸರ್ಕಾರದಿಂದ ಸಿಗಬೇಕಾದಂತಹ ಪರಿಹಾರವನ್ನು ನಮ್ಮ ಮಾನ್ಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಸರ್ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ಕಷ್ಟಪಟ್ಟು ಸರ್ಕಾರದಿಂದ ಬೇಕಾದಂತಹ 5 ಲಕ್ಷ ರೂಪಾಯಿಯನ್ನು ಸಿಗುವಂತೆ ಬಹಳ ಸಹಾಯ ಮಾಡಿರುತ್ತಾರೆ. ಹಾಗೆಯೇ ಅವರ ತಾಯಿ, ವಯಸ್ಸಾದಂಥ ತಾಯಿ, ಅವರ ತಂಗಿ ಅವರಿಗೂ ಸಹ ನೈತಿಕ ಬೆಂಬಲವನ್ನು ನೀಡಿ ಸಾಂತ್ವನವನ್ನು ಹೇಳಿ ನಮ್ಮ ಇಲಾಖೆಯಿಂದ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ನೀಡಿದ ಬಳಿಕ ಅಬಕಾರಿ ಇಲಾಖೆ, ಅಬಕಾರಿ ಕಮಿಷನರ್, ಅಬಕಾರಿ ಮಿನಿಸ್ಟರ್ ಎಲ್ಲರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಲಕಾಲಕ್ಕೆ ಅವರಿಗೆ ಬೇಕಾದ ದಾಖಲೆಗಳಲ್ಲಿ ನೀಡಿ ಒತ್ತಡ ಹೇರಿ ಆ ತಾಯಿಗೆ, ಆ ರಾಜೇಶ್ ಅವರ ತಾಯಿಗೆ ಸಿಗಬೇಕಾದಂತಹ ಪರಿಹಾರದ ಮೊತ್ತ 5 ಲಕ್ಷ ರೂಪಾಯಿಯನ್ನು ಸಿಗುವಂತೆ ಮಾಡಿ ಇವತ್ತು ಆ ಹಣದ ಆರ್ಡರನ್ನು, ಆದೇಶ ಪತ್ರವನ್ನು ಹಸ್ತಾಂತರ ಮಾಡಿರುತ್ತಾರೆ. ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೃಹರಕ್ಷಕರ ಪರವಾಗಿ, ಗೃಹರಕ್ಷಕ ಇಲಾಖೆಯ ಪರವಾಗಿ ನಾನು ಶಾಸಕರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆಯೇ ಆ ತಾಯಿಗೆ ಆ ನೋವನ್ನು ಸಹಿಸುವ ಶಕ್ತಿ ದೇವರು ನೀಡಲಿ ಅಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಕರ್ಕೆರ ಕುಟುಂಬದ ಮೂಲಸ್ಥಾನಡ್ಲ ರಾಜೇಶ್ ಸಕ್ರಿಯವಾದ ಬೇಲೆ ಮಲ್ತೊಂದಿತ್ತೇರು. ಅರೆನ ಅಕಾಲಿಕ ಮರಣಡು ಇಲ್ಲದಕ್ಲು ದಿಂಜ ಬಂಗಡಿ ಇತ್ತೇರು. ವಿತ್ತೆ ಈ ಪಣವ್ ಸಗಾಯ ತಿಕ್ಕಿನವು ಅಕ್ಲೆಗ್ ದಿಂಜ ಪ್ರಯೋಜನ ಆತನ ಪಣದ ಕರ್ಕೆರ ಕುಟುಂಬದ ಮೂಲಸ್ಥಾನದ ಪ್ರಧಾನ ಕಾರ್ಯದರ್ಶಿ ರಘುವೀರ ಬಾಬುಗುಡ್ಡ ಶಾಸಕರಿಗೆ ಬೊಕ್ಕ ಇಂದಕ್ಕೆ ಸಗಾಯ ಮಲ್ತಿನ ಮಾತೆರೆಗ್ಲ ಅಭಿನಂದನೆ ಸಂದಾಯರು. ಅಪಘಾತದಲ್ಲಿ ಮೃತ್ಯುವನ್ನು ಹೊಂದಿದ ಸಂದರ್ಭದಲ್ಲಿ ಅವರ ಮನೆಗೆ ತುಂಬ ಸಂಕಷ್ಟ ಕೂಡ ಎದುರಾಯಿತು, ಆರ್ಥಿಕವಾಗಿ ಕೂಡ ಕಷ್ಟ ಆಯಿತು. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗ್ಬೋದು ಎಂಬ ನಿರೀಕ್ಷೆಯಲ್ಲಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನುಡಿದಂತೆ ನಡೆದ ಶಾಸಕರಾದಂತಹ ಶ್ರೀಯುತ ವೇದವ್ಯಾಸ್ ಕಾಮತ್ರಲ್ಲಿ ತನ್ನ ಮನವಿಯನ್ನು ಕೂಡ ಸಲ್ಲಿಸಿದರು. ನಾನು ಖಂಡಿತವಾಗಿ ತಮಗೆ ಈ ಪರಿಹಾರ ಮೊತ್ತವನ್ನು ತೆಗೆದುಕೊಡ್ತೇನೆ ಎಂಬ ಒಂದು ಭರವಸೆಯನ್ನು ನಮ್ಮ ಶಾಸಕರಾದ ವೇದವ್ಯಾಸರವರು ನೀಡಿದ್ದಾರೆ. ಅದೇ ರೀತಿ ನುಡಿದಂತೆ ಕೂಡ ನಡೆದಿದ್ದಾರೆ. ಹಲವಾರು ಬಾರಿ ಬೆಂಗಳೂರಿನ ತನ್ನ ಅಬಕಾರಿ ಇಲಾಖೆಯಲ್ಲಿ ಅವರು ಏನು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ರಾಜೇಶ್ವರ್ ಕೆಲಸ ಮಾಡ್ತಿದ್ದರು, ಆ ಇಲಾಖಾಧಿಕಾರಿಗಳನ್ನು ಭೇಟಿಯಾಗಿ ತನ್ನ ಶಕ್ತಿ ಮೀರಿ ಅದಕ್ಕೆ ಪ್ರಯತ್ನಿಸಿ ಸರಕಾರದಿಂದ 5 ಲಕ್ಷದ ಮೊತ್ತದ ಒಂದು ಪರಿಹಾರ ಧನವನ್ನು ರಾಜೇಶ್ರವರ ತಾಯಿಗೆ, ಅವರ ಕುಟುಂಬದವರಿಗೆ ನೀಡಿದ್ದಕ್ಕೆ ನಾನು ನಮ್ಮ ಕರ್ಕೆರ ಮೂಲಸ್ಥಾನದ ಪರವಾಗಿ, ನಮ್ಮ ಮುಂಡಾಳ ಸಮಾಜದ ಪರವಾಗಿ ಅವರಿಗೆ ಮಾನ್ಯ ಶಾಸಕರಾದ ವೇದವ್ಯಾಸ್ ಕಾಮತ್ರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರು ತಾನೇನು ನಿರೀಕ್ಷೆ ಇಟ್ಟಿದ್ದೇನೆ, ತಾನೇನು ಅವರಿಗೆ ಪ್ರಮಾಣ ಮಾಡಿ ಹೇಳಿದ್ದಾರೆ, ನಾನು ಸರ್ಕಾರದಿಂದ ಖಂಡಿತವಾಗಿ ಏನು ಮೊತ್ತವನ್ನು ಕೊಡ್ತೇನೆ ಅದನ್ನು ಖಂಡಿತವಾಗಿ ಈ ದಿನ ಅವರಿಗೆ ಅವರ ತಾಯಿ ಅವರಿಗೆ ನೀಡಿದ್ದಾರೆ. ಅವರ ಮನೆಯವರಿಗೆ ಇದರಿಂದ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಈ ದೃಷ್ಟಿಯಲ್ಲಿ ಕೂಡ ಸಹಕಾರಿಯಾಗುತ್ತೆ. ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಮಾನ್ಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ರವರಿಗೆ ಅವರ
ರಾಜೇಶ್ ಅವರ ಏನು ಪರಿಹಾರ ಮೊತ್ತ 5 ಲಕ್ಷ ಇದೆ ಅದನ್ನು ದೊರಕಿಸಿಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ತಂಗ್ಲೆಗ್ ಈ ಕಾಸ್ ತಿಕ್ಕಿನವ ದಿಂಜ ಉಪಕಾರ ಆತನ ಪಂಡದು ರಾಜೇಶ್ರನ ಅಪ್ಪೆ ಶ್ರೀಮತಿ ಸುಶೀಲಾ ಭಾವುಕೆರಾದ ತೆರಿಪಾಯರು. ಶಾಸಕೀಯ ದುಷ್ಕರ್ಮತ್ 5 ಲಕ್ಷ ದೆಪ್ಪದು ಕುರಿ ರಘು ಇಲಾಖೆ ಬೆನ್ನೊಂದು ತಿನ್ನಲ್ತು ಅವರಿಗೆ ಮಸ್ತ್ ನಮಸ್ಕಾರ. ನಗರ ಪಾಲಿಕೆದ ಸ್ಥಳೀಯ ಸದಸ್ಯರು ಶ್ರೀಮತಿ ಶಕೀಲಾ ಕಾಬಾ, ಜಿಲ್ಲಾ ಗೃಹ ರಕ್ಷಕ ದಳದ ಉಪ ಸಮಾದೇಷ್ಟರು ರಮೇಶ್ ಬೊಕ ಸಿಬ್ಬಂದಿರು ಈ ಪೊರ್ತೋಟುಗೆ ಇದ್ದರು.